ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 400 ಸ್ಥಾನ ಖಚಿತ ಎಂದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಹೇಳಿದರು. ಅವರು ಕಾಪು ಪುರಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದ ಸಂದರ್ಭ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಉತ್ತರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಜನರಿಗೆ ಉತ್ತಮ ಅಭಿಪ್ರಾಯ ಇದ್ದು, ಮುಂದಿನ ಚುನಾವಣೆಯಲ್ಲೂ ಮೋದಿ ಮತ್ತವರ ತಂಡ ಜಯಭೇರಿಯನ್ನ ಬಾರಿಸಲಿದೆ ಎಂದು ಹೇಳಿದರು. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ವಿನಂತಿಸಿದ ಅಣ್ಣಾಮಲೈ ಅವರು, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಇರುವುದರಿಂದ ಮುಂದಿನ ಅಭಿವೃದ್ಧಿ ಕಾರ್ಯಕ್ಕೆ ಪೂರಕವಾಗಲಿದೆ ಎಂದು ಹೇಳಿದರು. ಆದ್ದರಿಂದ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿ ಎಂದು ಹೇಳಿದರು. ಒಂದೇ ಒಂದು ಮಾತು ಕರ್ನಾಟಕ ಹೇಳಬೇಕನ್ನ ಯಾವಾಗ ಕೂಡ ನಾವು ಹೇಳ್ತೀವಿ, ಬಿಜೆಪಿ ಯಾವಾಗೆಲ್ಲ ಕರ್ನಾಟಕದಲ್ಲಿ ರೂಲಿಂಗ್ ಬರುತ್ತದೋ ಅದು ಡೆವಲಪ್ಮೆಂಟ್ ಬಿಜೆಪಿ ಜೊತೆಗೆ ಬರ್ತದೆ. ಇದು ಎಲ್ಲರೂ ಕೂಡ ನಾವು ನೋಡಿಕೊಂಡು ಬಂದಿದ್ದೀವಿ. ಕರಪ್ಷನ್ ಇಲ್ಲದೆ ಒಂದು ಪಕ್ಷ ಅಕ್ರಾಸ್ ಇಂಡಿಯಾ, ಸ್ಪೆಷಲಿ ಕರ್ನಾಟಕದಲ್ಲಿ ಲೋಕಲ್ ಜನನಾಯಕರು ಜಾಸ್ತಿ ಇರುವ ಪಕ್ಷ. ಎಲ್ಲರ ಮೇಲೆ ಕಾಪು, ಉಡುಪಿದಲ್ಲಿ ಬಿಜೆಪಿ ಪಕ್ಷ ಬರುವಾಗೆಲ್ಲ ಡೆವಲಪ್ಮೆಂಟ್ ನಾವು ಕಂಪೇರ್ ಮಾಡೋಣ ಗೊತ್ತಿರ್ತದೆ. ನಾನು ಬೇರೆ ಬೇರೆ ರೂಪದಲ್ಲಿ ನೋಡಿದ್ದೀನಿ. ಅದಕ್ಕೆ ಆ ರಿಕ್ವೆಸ್ಟ್ ಇವತ್ತು ಮಾಡ್ತಾ ಇದ್ದೀನಿ, ಬಿಜೆಪಿಗೆ ತಮ್ಮ ಸಪೋರ್ಟ್ ಇರಬೇಕು ಲೋಕಲ್ ಬಾಡಿ ಎಲೆಕ್ಷನ್ಸ್. ಇಟ್ಸ್ ಎ ವೆರಿ ಪ್ಯೂರ್ ಪಾರ್ಟಿ, ಐಡಿಯಾಲಜಿ ಓರಿಯೆಂಟೆಡ್ ಪಾರ್ಟಿ, ಕರಪ್ಷನ್ ಫ್ರೀ ಪಾರ್ಟಿ. ಎಲ್ಲರ ಮೇಲೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ. ಸೊ ತಮಿಳುನಾಡಿನಲ್ಲಿ ರೈಟ್ ನಾವು ಒಂದು ಐಡಿಯಾಲಜಿಕಲಿ ಬಿಜೆಪಿ ಇಸ್ ದ ಓನ್ಲಿ ಪಾರ್ಟಿ. ಮೈನಿಂಗ್ ಎಲ್ಲ ಕೂಡ ಡ್ರೆವಿಡಿಯನ್ ಪಾಲಿಟಿಕ್ಸ್ ಹೇಳ್ಕೊಂಡು ಐಡಿಯಾಲಜಿ ಇಲ್ಲದೆ ಪಾರ್ಟಿ ಆಗಿದ್ದಾರೆ. ತಮಿಳುನಾಡು ಸರ್ ಒಂದು ವಿಷಯ, ತಮಿಳುನಾಡು ಪ್ರಕಾರ ಪಾರ್ಟಿ ಟೇಕ್ ಆಫ್ ಆಯಿತು. ಅದು ಒಂದು ಬಹಳ ಒಂದು ಡ್ರೆವಿಡಿಯನ್ ಪಾಲಿಟಿಕ್ಸ್ ನಲ್ಲಿ ಒಂದು ನ್ಯಾಷನಲ್ ಪಾರ್ಟಿ ಬಿಜೆಪಿಯಲ್ಲಿದೆ. ಸೊ ಕಮ್ಮಿಂಗ್ ಇಯರ್ಸ್ ಇನ್ನೊಂದು 5 ವರ್ಷ ತಾವು ಟೈಮ್ ಕೊಟ್ಟು ನೋಡಿದ್ದೀರನ್ನ, ಬಿಜೆಪಿಗೆ ಒಂದು ದೊಡ್ಡ ಒಂದು ಫ್ಯೂಚರ್ ಇದೆ. ಇತ್ತೀಚೆಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕಡೆಯಲ್ಲಿ ಬಿಜೆಪಿ ಚೆನ್ನಾಗಿ ಮಾಡ್ತಾ ಇದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬರು ಕೂಡ ಅದು ಅಪ್ರಿಷಿಯೇಟ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಒಂದು ತಿಂಗಳು ಮುಂಚೆ ಆಗಿದೆ ಲಾಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ಸ್ 9 ಡಿಸ್ಟ್ರಿಕ್ಟ್ಸ್ ನಲ್ಲಿ. ಸೊ ಪಾರ್ಟಿ ಒಳ್ಳೆ ರೀತಿಯಲ್ಲಿ ಬೆಳೆದುಕೊಂಡು ಬರ್ತಾ ಇದೆ. ಸೊ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ನಾಯಕರೆಲ್ಲ ಸೇರಿ ನಮ್ಮ ಪಾರ್ಟಿ ಇಷ್ಟು ಕಟ್ಕೊಂಡು ಬಂದಿದ್ದಾರೋ, ತಮಿಳುನಾಡು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಇದ್ವಿ. ತುಂಬಾ ನಾಯಕರು ಬರ್ತಾ ಇದ್ದಾರೆ. ಎಲ್ಲರೂ ಒಂದು ಟೀಮ್ ಆಗಿ ಒಂದು ಪಕ್ಷ ಬಿಲ್ಡ್ ಮಾಡಿಕೊಂಡು ಬರ್ತಾರೆ. ಈ ಸಂದರ್ಭ ಕಾಪು ಶಾಸಕ ಲಾಲಾಚಿಯಾರ್ ಮೆಂಡನ್, ಸುರೇಶ್ ಶೆಟ್ಟಿ ಗುರ್ಮೆ, ಕಾಪು ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್, ಕಿರಣ್ ಕೊಡ್ಗಿ, ರಾಘವೇಂದ್ರ, ಗೀತಾಂಜಲಿ ಸುವರ್ಣ ಉಪಸ್ಥಿತರಿದ್ದರು.